ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಹ್ಯಾಪಿ ನ್ಯೂಸ್ ಹೇಳ್ತೇನೆ ಅಂತ ಹೇಳಿದ್ದೆ. ನಿನ್ನೆ ವೀಡಿಯೋ ಮಾಡಬೇಕಿತ್ತು, ಆಗಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಏನಿಲ್ಲ, ನಂದು 2021ರಲ್ಲಿ ನಾನು ಡಿಸೆಂಬರಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. 3-4 ತಿಂಗಳ ಮೇಲೆ ನಾನು ಏನು ವೀಡಿಯೋನೇ ಹಾಕಿರಲಿಲ್ಲ. ತುಂಬ ಭಯ ಅನ್ನಿಸ್ತಾ ಇತ್ತು, ಕ್ಯಾಮರಾ ಮುಂದೆ ಮಾತಾಡೋದು ಹೇಗೆ, ಅದೆಲ್ಲ ಎಲ್ರಿಗೂ ಇರುವಂಥದ್ದು ನನಗೂ ಇತ್ತು ಅಷ್ಟೇ. ಆನಂತರ ನಿಧಾನವಾಗಿ ಒಂದು ಕಲಿತು ವೀಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 3 ವರ್ಷಕ್ಕೆ ನನಗೆ ಸಾಧಾರಣ ನವಂಬರಲ್ಲಿ 3 ವರ್ಷಕ್ಕೆ 1 ತಿಂಗಳು ಉಂಟು ಅಂತೇಳಿ ಹೇಳ್ಬೇಕಾದ್ರೆ ಮಾನಿಟೈಸೇಷನ್ ಆಯಿತು. ಅದಕ್ಕೆಲ್ಲ ಅಪ್ಲೈ ಮಾಡಿ ಎಲ್ಲ ನನಗೆ ಗೂಗಲ್ ಪಿನ್ ಬಂತು. ಗೂಗಲ್ ಪಿನ್ ಅಂದರೆ ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಕೊಡ್ತಾರೆ ಅವರು. ಇನ್ನು ಬ್ಯಾಂಕ್ ಅಕೌಂಟ್ ಇದಕ್ಕೆ ಕನೆಕ್ಟ್ ಮಾಡೋದೆಲ್ಲ, ಲಿಂಕ್ ಮಾಡೋದೆಲ್ಲ ಇನ್ನೂ ಬಾಕಿ ಇದೆ. ಅದು ಮಾಡಿದ ನಂತರ ಫಸ್ಟ್ ಪೇಮೆಂಟ್ ಬಂದ ನಂತರ ನಿಮಗೆ ಹೇಳ್ತೇನೆ ನಾನು. ಗೂಗಲ್ ಪಿನ್ ಹೇಗಿರುತ್ತೆ ರಿಜಿಸ್ಟರ್ ಪೋಸ್ಟಲ್ಲಿ ಬರುತ್ತೆ ನೋಡಿ. ಈ ಥರ ಗೂಗಲ್ ಆ್ಯಡ್ಸೆನ್ಸ್ ಅವರಿಂದ ಗೂಗಲ್ ಪಿನ್ ಅಂತ ನಿಮಗೆ ಅನಿಸುತ್ತೆ. ಗೂಗಲ್ ಪಿನ್ ಬರುತ್ತೆ. ಅದರಲ್ಲಿ ನೋಡಿ ಈ ಥರ ಕೋಡ್ ಎಲ್ಲ ಇರುತ್ತೆ. ಇದನ್ನ ನಾವು ಅದನ್ನ ಸಬ್ಮಿಟ್ ಮಾಡಬೇಕು. ಅದು ನಾನು ಮಾಡಿ ಆಗಿದೆ. ಎಲ್ಲ ಕೆಲಸ ಮನೆಯಲ್ಲಿ ಮಾಡ್ತಾ ಹೋಗೋದ್ರಿಂದ, ಮನೆ ಕೆಲಸ ಸ್ವಲ್ಪ ಬೇರೆ ಎಲ್ಲ ಪ್ರಾಬ್ಲಮ್ ಎಲ್ಲ ಇತ್ತು ನನಗೆ ಮನೆಯಲ್ಲಿ. ತೀರಾ ಅದನ್ನ ಫಾಲೋ ಅಪ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮನೆ ಕೆಲಸ, ಈಗ ಸಾಮಾನು ತರೋದು, ಅದಕ್ಕೆಲ್ಲ ನಾನೇ ಹೋಗಬೇಕಾಗತ್ತೆ. ಆಗಲಿಲ್ಲ, ಪರವಾಗಿಲ್ಲ. ಆದರೆ ಒಂದು ತೃಪ್ತಿ ಏನು ಗೊತ್ತಾ, ಎಷ್ಟೋ ಜನ ಕೃಷ್ಣನ ಪೂಜೆನ ಇಷ್ಟಪಡ್ತಾರೆ, ಕೃಷ್ಣನ ಇಷ್ಟಪಡ್ತಾರೆ, ಚಾತುರ್ಮಾಸ್ಯ ವ್ರತಗಳನ್ನು ಇಷ್ಟಪಡ್ತಾರೆ. ಈ ಥರ ಎಲ್ಲ ಅದನ್ನ ಫಾಲೋ ಮಾಡ್ತಾ ಇರ್ಬೇಕಿದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆದರೂ ನೀವೆಲ್ಲ ಸಪೋರ್ಟ್ ಮಾಡಿದರೆ, ಎಲ್ಲರೂ ನನ್ನ ವೀಡಿಯೋನ ಫಾಲೋ ಅಪ್ ಮಾಡಿ ಕಮೆಂಟ್ಸ್ ಮಾಡ್ತೀರ. ತುಂಬ ನಿಮಗೆ ಧನ್ಯವಾದಗಳು. ನಾನು ಇದಕ್ಕಿಂತ ಜಾಸ್ತಿ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ನು ಕೃಷ್ಣಾರ್ಪಣೆ ಹೇಳಬೇಕಷ್ಟೇ. ನಮಗೆ ಆ ನೆಮ್ಮದಿನ ಕೊಟ್ಟಂಥ ನಿಮ್ಮಗಳಿಗೆಲ್ಲ ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತೊಂದು ಏನು ಗೊತ್ತಾ, ಎಷ್ಟೋ ಕಮೆಂಟ್ಸ್ ಈ ಚಾತುರ್ಮಾಸ್ಯ ವ್ರತ ಟೈಮಲ್ಲಾಗಲಿ, ಈ ವಿಷ್ಣು ಪಂಚಕ ವ್ರತ ಮಾಡಬೇಕಿದ್ರೆ ಆಗಲಿ, ತುಂಬ ಜನ ನನಗೆ ಹೇಳಿದರೆ ನೀವು ಹೇಗೆ ಮಾಡ್ತೀರಾ, ತುಂಬ ಹೆಲ್ಪ್ ಆಗಿತ್ತು ಅನ್ನೋಂಥ ಕೆಲವು ರೆಸಿಪೀಸ್ ಎಲ್ಲ ನಾನು ಹಾಕ್ತಾ ಬರ್ತಿದ್ದಂಗೆ ನಿಮಗೆಲ್ಲರೂ ಇಷ್ಟಪಟ್ಟು ನೀವು ಕಮೆಂಟ್ಸ್ ಮಾಡಿದ್ರೆ ಅದಕ್ಕೆಲ್ಲ ತುಂಬ ಥ್ಯಾಂಕ್ಸ್. ಏನು ಗೊತ್ತಾ, ಈಗ ವಿಷ್ಣು ಪಂಚಕ ಮುಕ್ತರಂದು 1 ವರ್ಷ ಆಯಿತು. ಮೊನ್ನೆ ನವಂಬರಿಗೆ 1 ವರ್ಷ ಆಯಿತು ನಂದು ವಿಷ್ಣು ಪಂಚಕ ವ್ರತ ಮುಕ್ತು ಕೂಡ. ಆದರೂ ನಾನು 2 ಏಕಾದಶಿ ತಿಂಗಳಿಗೆ ಬರುತ್ತಲ್ವ, ಶ್ರವಣ ನಕ್ಷತ್ರ ಕೂಡ ಮಾಡ್ತಾಯಿದ್ದೀನಿ. ವಿಷ್ಣು ಪಂಚಕ ಮಾಡಿದವರಿಗೆ ಶ್ರವಣ ನಕ್ಷತ್ರ ಮಾಡುವಂಥ ಅವಕಾಶ ಇರುತ್ತೆ. ಬಟ್ ಉದ್ಯಾಪನೆ ನೀವು ಏನಿಲ್ಲ, ವಿಷ್ಣು ಪಂಚಕ ಮಾಡಿದ್ರೂ ಉದ್ಯಾಪನೆ ಏನಿಲ್ಲ. ಇದು ನನ್ನ ಪುರಾಣ ಇತ್ತು. ಈಗ ನೋಡೋಣ, ನಾಡಿದ್ದು 9ನೇ ತಾರೀಕಿಂದ 15ನೇ ತಾರೀಕು ತನಕ. 9ನೇ ತಾರೀಕು ಸಪ್ತೋತ್ಸವ ಸ್ಟಾರ್ಟ್, 14 ಮಕರ ಸಂಕ್ರಾಂತಿ, 3 ತೇರಿರುತ್ತೆ. ಮಧ್ಯ ಕೃಷ್ಣದೇವರು, ಬಲ ಸೈಡಲ್ಲಿ ಮುಖ್ಯ ಪ್ರಾಣದೇವರು, ಎಡ ಸೈಡಲ್ಲಿ ಚಂದ್ರಮುಷರಂತೇಶ್ವರ ದೇವರು ಬಂದು 3 ರಥ ತೇರೆಲ್ಲ ಆವತ್ತು ಆಗುತ್ತೆ. ಬ್ರಹ್ಮರಥ ತೆಗೆಯೋದೇ ಹೊರಗೆ ಮಕರ ಸಂಕ್ರಾಂತಿ ಆವತ್ತು. ತುಂಬ ಸಲ ಹೇಳಿದ್ದೀನಿ ಏನಂತಂದರೆ, ಮಕರ ಸಂಕ್ರಾಂತಿ ಆವತ್ತು ಕೃಷ್ಣನ ಉಡುಪಿಯಲ್ಲಿ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿರುವಂಥದ್ದು. ಅದಕ್ಕೆ ಈ ಹಬ್ಬನ ಆಚರಿಸ್ತೀವಿ. ಮತ್ತೊಂದು 10ನೇ ತಾರೀಕು, 9ನೇ ತಾರೀಕು ಸಪ್ತೋತ್ಸವ ಸ್ಟಾರ್ಟ್ ಆದರೆ 10ನೇ ತಾರೀಕು ವೈಕುಂಠ ಚತುರ್ದಶಿ ಬರುತ್ತೆ. 11ನೇ ತಾರೀಕು ಸೌರ ಮುಕ್ಕೋಟಿ ದ್ವಾದಶಿ ಬರುತ್ತೆ. ಅದು ಪುಷ್ಯ ಮಾಸದಲ್ಲೇ ಬರುವಂಥದ್ದು. ಅದು ಕೆಲವೊಂದು ಸಲ ಆ ಕಡೆ ಈ ಕಡೆ ಧನುರ್ಮಾಸದಲ್ಲಿಯೂ ಬರುತ್ತೆ, ಕೆಲವು ಪುಷ್ಯ ಮಾಸದಲ್ಲೂ ಬರುತ್ತೆ. ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಅರ್ಕೆಯಲ್ಲಿ ಬರುವಂಥದ್ದು, ಈ ಥರ ಎಲ್ಲ ಆಗುತ್ತೆ. ಮಾರ್ಗಶಿರ ಅಥವಾ ಪುಷ್ಯ ಎರಡರಲ್ಲಿ ಆ ಕಡೆ ಈ ಕಡೆ ಆಗುತ್ತೆ. ಸ್ವಲ್ಪ ಅಧಿಕ ಮಾಸ ಎಲ್ಲ ಬಂದಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಧನುರ್ಮಾಸದಲ್ಲಿ ಬರುವಂಥದ್ದು, ಧನುರ್ಮಾಸದ ವಿಷ್ಣುವಿಗೆ ಪ್ರೀತಿಯಾದ ತಿಂಗಳು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಜಾಸ್ತಿ ತಿಳ್ಕೊಂಡವಳಲ್ಲ, ಅಲ್ಪ ಸ್ವಲ್ಪ ತಿಳಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತೊಂದು, ಇವತ್ತು ನಾನು ತುಂಬ ಚಂದವಾದ ರೆಸಿಪಿ ತೊಗೊಂಬಂದಿದ್ದೀನಿ. ಈ ಚಳಿಗಾಲದಲ್ಲಿ ಕೆಲವರಿಗೆ ನೆರಸೆಳೆತ, ಆನಂತರ ಈ ನಿದ್ದೆ ರಾತ್ರಿ ಜಾಸ್ತಿ ಬರದಿರುವಂಥದ್ದು, ನಿಶಕ್ತಿ ಅಂತ ಅನಿಸಿರುವಂಥದ್ದು ಅಂಥವ್ರಿಗೆ ನಾನು ಇವತ್ತು ಥಂಡಿಕಂತ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಆ ಥಂಡಿಕಂದು ಏನು ಗೊತ್ತಾ, ಒಣ ಖರ್ಜೂರ, ಸೋಂಪು, ಗಸಗಸೆ, ಬಾದಾಮಿ, ಕಲ್ಸಕ್ಕರೆ ಇದನ್ನೆಲ್ಲ ಹಾಕಿ ನೆನೆಸಿಟ್ಟು ರುಬ್ಬಬೇಕು. ನಾವು ರುಬ್ಬಿಟ್ಟು ಅದಕ್ಕೆ ನಾರ್ಮಲ್ ಹಾಲು, ಹಸುವಿನ ಹಾಲು, ಆ್ಯಕ್ಚುಲಿ ಕಾಯಿಸದ ಅಂದರೆ ತಂಬೇರು ಅಂತೀವಿ ನಾವು. ಕಾಯಿಸದ ಹಾಲಾದರೆ ಒಳ್ಳೆಯದು, ಇಲ್ಲದ್ರೆ ತಂಪು ಕುದಿಸಿ ಆರಿಸಿದಂಥ ಹಾಲನ್ನು ಹಾಕಿ ಕುಡಿಯುವಂಥದ್ದು. ಇದಕ್ಕೆ ಥಂಡಿಕ ಅಂತಾರೆ. ಮುಂಚಿನ ಕಾಲದಲ್ಲಿ ಪೈಲ್ವಾನರೆಲ್ಲ ವಾರಕ್ಕೊಂದ್ಸಲ ಇದನ್ನ ಮಾಡಿ ಕುಡಿತಾ ಇದ್ರಂತೆ. ಈ ತುಂಬ ಹೀಟ್ ಆಗೋದು, ಈ ನರಸೆಳೆತಕ್ಕೆಲ್ಲ ಈ ಗಸಗಸೆ ಮತ್ತು ಸೋಂಪು ತುಂಬ ಹೆಲ್ಪ್ ಆಗುತ್ತೆ. ಇಷ್ಟೇ. ಕೊನೆಗೆ ಸ್ವಲ್ಪ ಫ್ಲೇವರಿಗೆ ಒಂದು ಸ್ವಲ್ಪ ಚಿಟಿಕೆ ಪಚ್ಚೆ ಕರ್ಪೂರ ಹಾಕುವಂಥದ್ದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಲೈಕ್ ಮಾಡೋದು ಹೇಗೂ ಅಂತಲೂ ಗೊತ್ತಿರೋದು. ಯಾರ ಹತ್ರ ಕೇಳಿ ಲೈಕ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಲೈಕ್ ಮಾಡಿ, ನನಗೆ ಇಷ್ಟ ಆಗುತ್ತೆ. ನನಗೆ
ಇಷ್ಟ ಆಗುತ್ತೆ ಅನ್ನೋದಕ್ಕಿಂತಲೂ ನನಗೆ ಮುಂದೆ ಇಂಥ ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಖುಷಿ ಕೊಡುತ್ತೆ, ಹುಮ್ಮಸ್ಸು ಕೊಡುತ್ತೆ. ನಿಮ್ಮ ಸಪೋರ್ಟ್ ಹೀಗೇ ಇದ್ದರೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಾಳೆ ನಮ್ಮ ಮನೆ ಹತ್ತಿರದಲ್ಲಿರುವಂತಹ ಮುಚ್ಚುರುಕೋಡು ದೇವಸ್ಥಾನದಲ್ಲಿ ಕಿರುಷಷ್ಠಿ ಇದೆ. ಅಂದರೆ ಮಾರ್ಗಶಿರ ಶುಕ್ಲ ಪಕ್ಷದಲ್ಲಿ ಬರುವ ಷಷ್ಠಿ ದೊಡ್ಡ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ. ಪುಷ್ಯ ಮಾಸದಲ್ಲಿ ಬರುವಂಥ ಷಷ್ಠಿ ಕಿರುಷಷ್ಠಿ. ಇದು ತುಂಬ ವಿಶೇಷ. ಇಲ್ಲಿ ಕದಳಿ ಯಾಗ ಅಂತ ಮಾಡ್ತಾರೆ, ಅಂದರೆ ಬಾಳೆಹಣ್ಣು ಹಾಕಿ ಮಾಡುವಂತಹ ಯಾಗ. ಅದು ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸದಾ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಅದರದ್ದು ಎಷ್ಟೊತ್ತಿಗೆ ಟೈಮಿಂಗ್ಸ್ ಎಲ್ಲ. ಬರೋರು ಈ ಲೋಕಲ್ ಇರೋರು ಬರ್ಬೋದು. 6 ರಿಂದ 9 ಅನಿಸುತ್ತೆ ಹೋಮ ನಡೆಯುತ್ತೆ. ಆನಂತರ ತುಂಬ ಗೊನೆ ಬರುತ್ತೆ. ಏನು ನಾನು 250-300 ಗೊನೆ ಮೇಲೆ ಬರುತ್ತೆ. ಉಳಿದ ಬಾಳೆಹಣ್ಣನ್ನೆಲ್ಲ ಬಂದವರಿಗೆಲ್ಲ ದಾನ ರೂಪದಲ್ಲಿ ಪ್ರಸಾದ ರೂಪದಲ್ಲಿ ಹಂಚಿದ್ದಾರೆ. ಹತ್ತಿರದಲ್ಲಿರುವವರು ಊಟಕ್ಕೂ ಬರ್ಬೋದು. ನಾಳೆ ಮಧ್ಯಾಹ್ನ ಊಟ ಕೂಡ ಇದೆ. ತುಂಬ ವಿಶೇಷ. ನನಗೆ ಅನ್ಸ್ದಂಗೆ ಅಷ್ಟೇ ಹೇಳಲಿಕ್ಕಿರುವಂಥದ್ದು. ತುಂಬ ದಿವಸ ಆಯ್ತು ನಿಮ್ಮ ಹತ್ರ ಕ್ಯಾಮರಾದಲ್ಲೇ ಮಾತಾಡಿದೆ. ಮೊನ್ನೆ ವಾದಿರಾಜರದ್ದು ಸಂಬಂಧಪಟ್ಟ ಮಟ್ಟಿಗುಳ್ಳದ ವೀಡಿಯೋದಲ್ಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಆನಂತರ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಕೆಲವೆಲ್ಲ ಟಿಪ್ಸನ್ನೆಲ್ಲ ಹಾಕ್ತಾ ಇರ್ತೀನಿ ಅದರಲ್ಲಿ. ಈಗ ನೋಡಿ, ಮೊನ್ನೆ ಉಳಿದ ಅನ್ನಕ್ಕೆ ಯಾವ ಥರ ನಾವು ಹೊಟ್ಟೆ ನೋವು ಇರುವವರಿಗೆ, ಶುಗರ್ ಇದ್ದವರಿಗೆಲ್ಲ ಒಂದು ಮೆಡಿಸಿನ್ ಥರ ಮಾಡ್ಬೋದು ಅಂತಲೂ ಹೇಳಿದ್ದೀನಿ. ಒಂದು ಮಡಿಕೆ ತಗೊಂಡು ಮುಂಚಿನ ಅವತ್ತು ಅನ್ನ ಅದಕ್ಕೆ ಹಾಕಬೇಕು. ಅದು ಎಷ್ಟು ಬೇಕೋ, ಎಷ್ಟು ಅನ್ನ ಉಂಟಾ, ಮಡಿಕೆನಲ್ಲಾಗುತ್ತೆ ಇಲ್ಲ ನಾರ್ಮಲ್ ಪಾತ್ರೆನಲ್ಲಾಗುತ್ತೆ, ಎಷ್ಟು ಮುಳುಗುತ್ತಾ ಅಷ್ಟು ಹಾಲು ಹಾಕಿ ಒಂದು ಸ್ವಲ್ಪ ಹೆಪ್ಪು ಹಾಕಬೇಕು. ಅನ್ನ, ಹಾಲು, ಹೆಪ್ಪು ಒಟ್ಟಿಗೆ ಮಾಡಿ ಮುಚ್ಚಿಟ್ಟು ಬಿಡಬೇಕು. ಮಾರನೇ ದಿವಸ ಅದನ್ನ ಬರೀ ಹೊಟ್ಟೆಗೆ ಸ್ವಲ್ಪ ಉಪ್ಪಿನಕಾಯಿ, ಉಪ್ಪು ಹಾಕ್ಕೊಂಡು ತಿನ್ನಬೇಕು. ತುಂಬಾ ಹೆಲ್ಪ್ ಆಗುತ್ತೆ. ಈ ಹೊಟ್ಟೆ ಉರಿಯೆಲ್ಲ ಬರುತ್ತೆ ನೋಡಿ. ಆನಂತರ ಬೆನ್ನು ನೋವಿರುತ್ತೆ. ಈ ಹೀಟಿಂದ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅದೆಲ್ಲ ಸೊಲ್ಯೂಷನ್ ಅದರಲ್ಲಿ ಇರುತ್ತೆ. ಯಾಕಂದರೆ ಅನ್ನ ಬೇಯಿಸಿ 3 ಗಂಟೆ ನಂತರ ಅದರಲ್ಲಿ ಬೇಕಾದ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗುತ್ತಂತೆ. ಅದು ನಮ್ಮ ಡೈಜೆಷನ್ ಪವರ್ನ ತುಂಬ ಚೆನ್ನಾಗಿಡೋಕ್ಕೆ. ಆ ಡೈಜೆಷನ್ ಟ್ರ್ಯಾಕ್ ಇದೆಯಲ್ಲ, ನಾವು ಗಂಟ್ಲಿಂದ ಹಿಡಿದು ಜಠರ ಕರಳು ತನಕ ಅದು ನೀಟಾಗಿ ಅದರ ಬೇಕಾದನ್ನು ದೇಹಕ್ಕೆ ಎಬ್ಸಾರ್ಬ್ ಮಾಡಿಕೊಂಡು ಬಾಕಿದನ್ನೆಲ್ಲ ರಿಲೀಸ್ ಮಾಡೋಕ್ಕೆ ಹೊರಗೆ. ಅಂದರೆ ನಾವು ಪಾಯ್ಖಾನೆಗೆಲ್ಲ ಹೋಗ್ತೀವಲ್ಲ, ಹೋಗಾಗ ಅಂಥದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಈಗ ಮೂಲವ್ಯಾಧಿ ಇರುತ್ತೆ, ಶುಗರ್ ಜಾಸ್ತಿ ಇರುತ್ತೆ, ಹೊಟ್ಟೆ ಉರಿ ಬರುತ್ತೆ. ಆಮೇಲೆ ನಿಮಗೇನು ಈ ಕೈಕಾಲೆಲ್ಲ ನೋವು ಅಂತ ಅನಿಸುತ್ತೆ, ಉಷ್ಣಕ್ಕೆ ಕೈಕಾಲಲ್ಲಿ ನೋವು ಬರುತ್ತೆ. ಅದಕ್ಕೆಲ್ಲ ಇದು ಒಳ್ಳೆಯದು. ಅದನ್ನ ಮಾಡಿ ನೋಡಿ. ಈ ನಮ್ಮದರಲ್ಲಿ ಗಂಡು ಮಕ್ಕಳು ಮುಂಚಿನ ಅವತ್ತು ಅನ್ನ ಊಟ ಮಾಡಲ್ಲ. ನಮಗೇನು ಹೆಣ್ಣು ಮಕ್ಕಳು ನಾವು ಊಟ ಮಾಡ್ತೀವಿ. ನಾನು ವ್ರತ ಇದ್ದಾಗೆಲ್ಲ ಮಾಡ್ತಾ ಇರಲಿಲ್ಲ. ಅದು ನಮ್ಮ ಅನುಸಂಧಾನ ನಾವು ಯಾವ ಥರ ಮಾಡ್ಕೋತೀವಿ ಹಾಗೆ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಥಂಡಿ ರೆಸಿಪಿ ಇನ್ನು ಬರ್ತೀನಿ. ಈ ವಿಡಿಯೋ ಕಂಟಿನ್ಯೂಷನಲ್ಲಿ ನೋಡಿ. ಥ್ಯಾಂಕ್ ಯು. ಆಯಿತಾ, ನೋಡಿದ್ರಲ್ಲ, ಈ ಥರ ಬರುತ್ತೆ. ಅದರಲ್ಲಿ ಪಿನ್ ಇರುತ್ತೆ. ಪಿನ್ನ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಇವತ್ತಿನ ಶ್ರೀಕೃಷ್ಣನ ಅಲಂಕಾರ ನೋಡ್ಕೊಂಬರೋಣ. ವೆಂಕಟಕೃಷ್ಣ ಅಲಂಕಾರ ಅಂತೆ. ಎಷ್ಟು ಚೆನ್ನಾಗಿತ್ತಲ್ವ ಇವತ್ತಿನ ಅಲಂಕಾರ. ಆನಂತರ ಮುಖ್ಯ ಪ್ರಾಣದೇವರು ಅಂದರೆ ಚಂದ್ರಶಾಲೆ ದೇವರು, ಭೋಜನಶಾಲೆ ಮುಖ್ಯ ಪ್ರಾಣದೇವರು ಎಲ್ಲ ನೋಡ್ಕೊಂಬನ್ನಿ. ಭೋಜನಶಾಲೆ ಮುಖ್ಯ ಪ್ರಾಣದೇವರು ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಆನಂತರ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ. ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ನಮಗೆ ಯೂಟ್ಯೂಬಲ್ಲಿ ಅದು ಫೇಸ್ಬುಕ್ಕಲ್ಲೆಲ್ಲ ಅಲಂಕಾರಗಳದೆಲ್ಲ ಬರ್ತಾಯಿದೆ, ವಾಟ್ಸಪ್ಪಲ್ಲೆಲ್ಲ ಅದೆಲ್ಲ ನೋಡ್ಕೋತಾ ಬನ್ನಿ. ಇದು ಬಪ್ಪನಾಡು ದೇವರು. ಆನಂತರ ಪುರಿ ಜಗನ್ನಾಥ ದೇವರನ್ನು ನೋಡ್ಕೊಂಡು ಬರೋಣ. ಎಷ್ಟು ಮುದ್ದಾದ ಕಣ್ಣುಗಳಲ್ವ. ಮಧ್ಯದಲ್ಲಿ ಸುಭದ್ರೆ, ಆ ಕಡೆ ಬಲದಲ್ಲಿ ಬಲರಾಮ, ಎಡದಲ್ಲಿ ಕೃಷ್ಣ ನಮ್ಮದು ನೋಡ್ಬೋದು ನೀವಿಲ್ಲಿ. ಕೃಷ್ಣ ಕಪ್ಪಾಗೇ ಇದ್ದಾನೆ. ಆನಂತರ ಪಂಢರಾಪುರದ ವಿಠ್ಠಲ, ಆಮೇಲೆ ರುಕ್ಮಿಣಿ ಅಲಂಕಾರನ ನೋಡ್ಕೊಂಡು ಬನ್ನಿ. ಆಮೇಲೆ ನಮ್ಮ ಅಯೋಧ್ಯ ರಾಮನ ಅಲಂಕಾರ. ಇನ್ನು ನೋಡಿ, ನಾವು ರೆಸಿಪಿಗೆ ಬರೋಣ. ಥಂಡೀಕ್ ಅಂತ ಹೇಳಿದ್ನಲ್ಲ, ಫಸ್ಟಿಗೆ ನೋಡಿ ನಾವು ಸ್ವಲ್ಪ ಗಸಗಸೆ, ಸ್ವಲ್ಪ ಬಾದಾಮಿ, ಸ್ವಲ್ಪ ಒಣ ಖರ್ಜೂರ, ಆನಂತರ ಸೋಂಪು ಇದನ್ನೆಲ್ಲ ನೆನೆಸಿಡಬೇಕು. 2 ಚಮಚ ಗಸಗಸೆ, 2 ಚಮಚ ಸೋಂಪು, ನಾನು 4 ಲೋಟೆಗೆ ಮಾಡ್ತಾ ಇರುವಂಥದ್ದು. 8 ಖರ್ಜೂರ, 12 ಬಾದಾಮಿ, ಇಷ್ಟೇ ನಾನು ತಗೊಂಡಿರುವಂಥದ್ದು. ಇದನ್ನೆಲ್ಲ ನೆನೆಸಿಡಬೇಕು ಫಸ್ಟ್. ನೋಡಿ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೋಡ್ಬೋದು, ಲೆಕ್ಕ ಕೂಡ ನೋಡ್ಬೋದು. 8 ಖರ್ಜೂರ ಇದೆ. ಇಷ್ಟೇ ಹಾಕ್ಕೊಂಡು ಮಾಡಿದರೆ ಸಾಕಾಗುತ್ತೆ. ಪಚ್ಚೆ ಕರ್ಪೂರ ನಾನು ಸ್ವಲ್ಪ ಹಾಕ್ಕೊಂಡಿದ್ದು ಜಾಸ್ತಿ ಆಗಿತ್ತು, ಸ್ವಲ್ಪ ಕಹಿ ಬರುತ್ತೆ ಅಷ್ಟೇ. ಇದೆಲ್ಲ ಒಟ್ಟಿಗೆ ಸೇರಿ ಮಿಕ್ಸಿಗೆ ಹಾಕೋದು. ಫಸ್ಟ್ ನೆನಿಬೇಕು, ಒಂದು 3-4 ಗಂಟೆ ನೆನಿಬೇಕಿದೆಲ್ಲ.
ಆ ನಂತರ ನಾವು ಬ್ಲೆಂಡರ್ ಜಾರಿಗೆ ಹಾಕಿ ನೋಡಿ, ಆ ಖರ್ಜೂರದ ಬೀಜ ತೆಕ್ಕೊಳ್ಳಿ, ಒಣ ಖರ್ಜೂರದ್ದು ಬೀಜ ತೆಕ್ಕೊಂಡು ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಅದನ್ನ ಮುಂಚಿನ ಕಾಲದಲ್ಲಿ ಕಡಿಯುವ ಕಲ್ಲಲ್ಲೇ ಮಾಡ್ತಾಯಿದ್ರು, ಈಗೆಲ್ಲ ಮಿಕ್ಸಿ ಬಂದ ಕಾರಣ ಮಿಕ್ಸಿಯಲ್ಲೇ ಆಗ್ತಾಯಿದೆ ಕೆಲಸ ಎಲ್ಲ. ಈ ಕೈಕಾಲು ಎಳೆತ, ಆಮೇಲೆ ನಿಶಕ್ತಿ ಅಂತ ಅನಿಸೋದು, ಕೂದಲುಗಳೆಲ್ಲ ಒಣಗಿದಂಗೆ ಆಗೋದು, ಇದಕ್ಕೆಲ್ಲ ಇದು ಒಳ್ಳೆಯದು, ತುಂಬ ಎನರ್ಜಿದಾಯಕ ಆಹಾರ. ಹಳೆ ಕಾಲದಲ್ಲಿ ಪೈಲ್ವಾನರೆಲ್ಲ ಬಳಸ್ತಾ ಇದ್ರಂತೆ. ನಮ್ಮ ಹಸ್ಬೆಂಡ್ ನನಗೆ ಹೇಳಿಕೊಟ್ಟಿದ್ರು, ಹಾಸನದಲ್ಲಿ ಇರಬೇಕಿದ್ರೆ ಅವ್ರು ಇದನ್ನೆಲ್ಲ ಮಾಡಿಕೊಂಡು ಕುಡಿತಾಯಿದ್ರು. ಅವರು ಅದೇ ಪೈಲ್ವಾನ್, ಆವಾಗೆಲ್ಲ ಮಣ್ಣಲ್ಲಿ ಪೈಲ್ವಾನರು ಆಟ ಆಡ್ತಿದ್ರಲ್ಲ, ಈಗ ಮೈಸೂರು ದಸರಾಗಳೆಲ್ಲ ಉತ್ಸವಗಳೆಲ್ಲ ಕಾಣ್ತಾವಲ್ಲ, ಅದೇ ಥರ ಅಲ್ಲಿ ಪೈಲ್ವಾನರು ಇರ್ತಾಯಿದ್ರು ಆವಾಗದ ಕಾಲದಲ್ಲಿ. ಆವಾಗೆಲ್ಲ ಈ ಥರ ಮಾಡಿಕೊಂಡು ಕುಡಿತಾ ಇದ್ರಂತೆ. ಕುತ್ತಿಗೆ ತನಕ ಮಣ್ಣು ಹಾಕ್ಕೊಂಡೆಲ್ಲ ಮಲ್ಕೊಳ್ಳೋದು, ಇದೆಲ್ಲ ಮಾಡ್ತಾಯಿದ್ರು ನೋಡಿ. ಇದು ಒಂದು ರೌಂಡ್ ಆ ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದನ್ನೆಲ್ಲ ಒಂದು ರೌಂಡ್ ಪುಡಿ ಆದ ನಂತರ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ದೇವ್ರ ಪ್ರಸಾದ ಅಂತ ಕಲಸಕ್ಕರೆ ಬರುತ್ತೆ ನೋಡಿ, ಅದನ್ನೆಲ್ಲ ಒಟ್ಟು ಮಾಡಿಟ್ಟಿದ್ದೆ, ಅದನ್ನೇ ಹಾಕಬೇಕು. ಆ್ಯಕ್ಚುಲಿ ಕಲಸಕ್ಕರೆನೇ ಹಾಕಬೇಕು, ಇಲ್ಲಾಂದರೆ ಬೆಲ್ಲ. ಕಡೆ ಆಪ್ಷನ್ ಸಕ್ಕರೆ ಹಾಕಿ. ಕೆಂಪು ಕಲಸಕ್ಕರೆ ಸಿಕ್ಕಿದ್ರೆ ಮತ್ತೂ ಒಳ್ಳೆಯದು. ಉಡುಪಿನಲ್ಲಿ ಕೆಂಪು ಕಲಸಕ್ಕರೆ ಸಿಗೋದೇ ಇಲ್ಲ ನೋಡಿ. ಸ್ವಲ್ಪ ಎಲ್ಲ ನುಣ್ಣಗಾದಂದ್ರೆ ಸ್ವಲ್ಪ ಪಚ್ಚ ಕರ್ಪೂರ ಸ್ವಲ್ಪ ಜಾಸ್ತಿ ಆಯಿತು, ಅಷ್ಟು ಹಾಕೋಬಾರ್ದಿತ್ತು ನೋಡಿ. ಇದನ್ನ ಆನಂತರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಒಂದು ರೌಂಡ್ ತಿರುಗಿಸಿ ಆನಂತರ ಪಾತ್ರೆಗೆ ಹಾಕ್ಕೊಳ್ಳಿ. ಕೆಲವರಿಗೆ ಚಳಿಗೆ ನಿದ್ದೆ ಕೂಡ ಬರೋದಿಲ್ಲ, ಅಂಥವರೆಲ್ಲ ಇದನ್ನ ಮಾಡಿಕೊಂಡು ಕುಡಿಬೋದು, ತುಂಬಾ ಹೆಲ್ಪು. ಈ ಚಳಿಗೆ ಕೆಲವರಿಗೆ ಬಾಯಿ ಹುಣ್ಣೆಲ್ಲ ಆಗುತ್ತೆ, ಅವರು ಇದನ್ನ ಕುಡಿಬೋದು ನೋಡಿ. ಇದಾದ ನಂತರ ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕಿ 1 ಲೋಟ ತಂಪಾದ ಹಾಲು, ಕುದಿಸಿ ಆರಿಸಿದ ಹಾಲು ಅಥವಾ ಕಾಯಿಸದೇ ಇರುವಂಥ ಹಾಲಿದ್ದರೆ ಬೆಟರ್, ಹಸುವಿನ ಹಾಲು ಸಿಕ್ಕಿದ್ರೆ ಅದು ಬೆಟರು, ಹಾಕ್ಕೊಂಡು ಕರಗಿಸಿ 1 ಲೋಟಕ್ಕೆ ಹಾಕ್ಕೊಂಡು ರಾತ್ರಿ ಮಲಗ್ತಾ ಕುಡೀರಿ. ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯ್ತು ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ.